ಕರಾವಳಿಯಲ್ಲಿ ಭಾರೀ ವಿವಾದ ಸೃಷ್ಟಿಸಿ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರ ಸುರತ್ಕಲ್ ಟೋಲ್ಗೇಟ್ ಹಲವು ವರ್ಷಗಳ ಸುದೀರ್ಘ ಹೋರಾಟದ ಬಳಿಕ ಇದೀಗ ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ. ಆದರೆ ಟೋಲ್ ಬೂತ್ನ ಅವಶೇಷಗಳು ಮಾತ್ರ ಇನ್ನೂ ಹೆದ್ದಾರಿಯಲ್ಲೇ ಉಳಿದುಕೊಂಡಿದ್ದು ಅಪಘಾತಗಳಿಗೆ ಆಹ್ವಾನವನ್ನ ಕೊಡುತ್ತಿದೆ. ಕಳೆದ 7-8 ತಿಂಗಳಿಂದ ಅನಾಥವಾಗಿರುವ ಟೋಲ್ಗೇಟ್ನ ಅವಶೇಷಗಳು ಹೆದ್ದಾರಿಯ ಮಧ್ಯದಲ್ಲಿ ಇರುವ ಕಾರಣ ಅನೇಕ ವಾಹನ ಅಪಘಾತಗಳಿಗೆ ಈಗಾಗಲೇ ಕಾರಣವಾಗಿದೆ. ಅಲ್ಲದೆ ಈ ಭಾಗದಲ್ಲಿ ಸರಾಗವಾಗಿ ವಾಹನಗಳ ಸಂಚಾರ ಮಾಡುವುದಕ್ಕೂ ತೊಂದರೆ ಉಂಟಾಗಿದೆ. ಅಕ್ಕಪಕ್ಕದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿರುವುದರಿಂದ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಉಪಯೋಗವಿಲ್ಲದೆ ಪಾಳು ಬಿದ್ದಿರುವ ನಿರುಪಯೋಗಿ ಟೋಲ್ ಬೂತ್ ಈಗ ಜೀರ್ಣಾವಸ್ಥೆಗೆ ತಲುಪಿದ್ದು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ವಾಹನ ಸವಾರರ ಪಾಲಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಬೂತ್ನ ಛಾವಣಿ ಬೋರ್ಡ್ಗಳು ಕಳಚಿ ಬೀಳುವ ರೀತಿ ಅಪಾಯಕಾರಿಯಾಗಿ ನೇತಾಡುತ್ತಿವೆ. ರಾತ್ರಿ ಕಾಲದ ಪ್ರಯಾಣವಂತೂ ಟೋಲ್ ಬೂತ್ನ ಪರಿಸರದ ಅಪಘಾತಗಳಿಗೆ ಆಹ್ವಾನ ನೀಡುವಂತಿದೆ. ಆದ್ದರಿಂದ ಅಮಾಯಕ ಜೀವಗಳು ಬಲಿಯಾಗುವ ಮುನ್ನ ಈ ಅನಾಥ ಟೋಲ್ ಬೂತ್ನ ಅವಶೇಷಗಳಿಗೆ ಮುಕ್ತಿ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತಕ್ಷಣವೇ ನಿರುಪಯೋಗಿ ಟೋಲ್ ಬೂತ್ ತೆರವು, ಹೆದ್ದಾರಿ ಗುಂಡಿಗಳನ್ನು ಮುಚ್ಚಲು ಪ್ರಾಧಿಕಾರ ಮುಂದಾಗದೇ ಇದ್ದಲ್ಲಿ ಜನಪರ ಸಂಘಟನೆಗಳನ್ನು ಜೊತೆ ಸೇರಿಸಿ ಸರಣಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವುದಾಗಿ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ಮುನೀರ್ ಕಾಟಿಪಳ್ಳ ಎಚ್ಚರಿಸಿದ್ದಾರೆ. ನೀವು ನೋಡ್ತಾ ಇರುವಂಥದ್ದು ಸುರತ್ಕಲ್ನ ಇದೀಗ ಅನಾಥವಾಗಿ ಉಳಿದಿರುವಂತಹ ಈ ಟೋಲ್ ಬೂತ್ ಇದೀಗ ಅನಾಥವಾಗಿ ಕಾಣ್ತಿದೆ. ಜೊತೆಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಹೊಂಡ ಗುಂಡಿಗಳನ್ನು ಕೂಡ ಒಮ್ಮೆ ನೋಡಿ. ಭಾರಿ ಅಪಾಯಕ್ಕೆ ಆಹ್ವಾನವನ್ನು ನೀಡ್ತಿರುವಂತಹ ಈ ಹೊಂಡ ಗುಂಡಿಗಳನ್ನು ಮುಚ್ಚಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಈಗಾಗಲೇ ತಿಳಿಸಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಪ್ರಾಧಿಕಾರದ ಅಧಿಕಾರಿಗಳು ಇನ್ನೂ ಈ ಟೋಲ್ ಬೂತ್ಗಳನ್ನು ಇಲ್ಲಿನ ಅವಶೇಷಗಳನ್ನು ತೆರವುಗೊಳಿಸಲು ಮುಂದಾಗಿಲ್ಲ. ಅಲ್ಲದೆ ಇಲ್ಲಿ ಹೊಂಡ ಗುಂಡಿಗಳು ಕೂಡ ಬಿದ್ದಿದ್ದು ಇನ್ನೂ ಕೂಡ ಮುಚ್ಚದೆ ಹಾಗೆ ಉಳಿಸಲ್ಪಟ್ಟಿದೆ. ಇದನ್ನು ತೆರವುಗೊಳಿಸಬೇಕಂತ ಸುರತ್ಕಲ್ನ ಟೋಲ್ ಬೂತ್ ವಿರೋಧಿ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸಲು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲು ಇದೀಗ ಮುಂದಾಗಿದ್ದಾರೆ. ಇನ್ನು ಈ ಕುರಿತಂತೆ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರು ಆಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು. ಕಾಟಿಪಳ್ಳ ಅವರೇ ನಮಸ್ತೆ. ನಮಸ್ತೆ ಸರ್. ತಾವು ಈಗಾಗಲೇ 2-3 ಬಾರಿ ಎಚ್ಚರಿಕೆಯನ್ನ ನೀಡಿದ್ರು, ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ರು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಕೂಡ ಇನ್ನೂ ಇಲ್ಲಿನ ಅವಶೇಷಗಳು ಹಾಗೆ ಉಳಿದಿವೆ. ದೊಡ್ಡದೊಂದು ಅನಾಹುತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಕಾಯ್ತಾ ಇದ್ದಾರಾ ಏನು ಅಂತ? ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟು ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವತ್ತೂ ಕೂಡ ಇಂಥದ್ದೇ ಧೋರಣೆಯನ್ನು ಹೊಂದಿದ್ದಾರೆ. ನೀವು ನೋಡಿ, ಈಗ ತಲಪಾಡಿಯಿಂದ ಆ ಕಡೆಗೆ ಹೆದ್ದಾರಿಯ ಕೆಲಸ ನಡೀತಾ ಇದೆ. ಕಾಸರಗೋಡು ಕಡೆಗೆ ಎಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಕೆಲಸಗಳು ನಡೀತಾ ಇದೆ ಅಂದ್ರೆ ಹೆದ್ದಾರಿ ನಿರ್ಮಾಣದಿಂದ ಒಂದು ಸಣ್ಣ ಸಮಸ್ಯೆ ಕೂಡ ಅಲ್ಲಿಯ ಸ್ಥಳೀಯ ವಾಹನ ಸವಾರರಿಗೆ ಉಂಟಾಗ್ತಾ ಇಲ್ಲ. ಆದ್ರೆ ನಮ್ಮ ಮಂಗಳೂರಿನಿಂದ ಗುಂಡ್ಯಕ್ಕೆ ಹೋಗುವಂತಹದ್ದು, ಅದೇ ರೀತಿಯಲ್ಲಿ ಮೂಡಬಿದ್ರೆ ಕಾರ್ಕಳ ಹೆದ್ದಾರಿ ಮಂಗಳೂರಿನಿಂದ ಎಷ್ಟು ಅಧ್ವಾನ ಆಗಿದೆ ಅಂದ್ರೆ ಈ ಮಳೆಗಾಲದಲ್ಲಿ ಜನರಿಗೆ ರಸ್ತೆಯಲ್ಲಿ ಓಡಾಡೋದೇ ಬೇಡ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಷ್ಟು ಇದು ಕೂಡ ಹಾಗೆ. ಹಿಂದೆ ಕೂಡ ಟೋಲ್ ಗೇಟ್ ತೆರವಿನ ಸಂದರ್ಭದಲ್ಲಿಯೂ ಕೂಡ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾಗ್ಲೂ ಕೂಡ ಗುಂಡಿಗಳನ್ನ ಮುಚ್ಚಿಸಲಿಕ್ಕೆ ನಾವು ಹಲವಾರು ಹೋರಾಟ ಮಾಡಬೇಕಾಗಿದೆ. ಆ ಮಟ್ಟಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ಈ ಜಿಲ್ಲೆಗಳ ಬಗ್ಗೆ ತೀರಾ ಮಲತಾಯಿ ಧೋರಣೆ ಅಥವಾ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಬಂದಿದ್ದಾರೆ. ಬಹುಶಃ ನಮ್ಮ ಜನಪ್ರತಿನಿಧಿಗಳು ಅವರ ಕಿವಿಯನ್ನ ಸರಿಯಾಗಿ ಹಿಂಡೋದ್ರಲ್ಲಿ ವಿಫಲ ಆಗಿರೋದೇ ಇದರಲ್ಲಿ ದೊಡ್ಡ ಒಂದು ಪಾತ್ರ ಅಂತ ನನ್ಗೆ ಅನಿಸ್ತದೆ. ಇವರು ಆವಾಗ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರೆದು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹೆದ್ದಾರಿ
ಪ್ರಾಧಿಕಾರದ ಸಭೆಯನ್ನ ಕರೆಸುವಂತ ಅಧಿಕಾರ MP MLAಗಳಿಗಿದೆ. ಇದೆ. ಅವರು ಅದನ್ನ ಕಾಲ ಕಾಲಕ್ಕೆ ಮಾಡ್ತಾ ಬಂದಿದ್ರೆ ಇಂತಹ ಎಲ್ಲ ಅನಾಹುತಗಳು ನಡೀತಾ ಇರ್ಲಿಲ್ಲ. ಈಗ ನೋಡಿ ಆ ಸುರತ್ಕಲ್ ಟೋಲ್ ಗೇಟ್ ನಾವು 6 ವರ್ಷ 7 ವರ್ಷ ಹೋರಾಟ ಮಾಡಿ ಕೊನೆಗೆ ಟೋಲ್ ಅಲ್ಲಿ ಸಂಗ್ರಹ ರದ್ದಾಯ್ತು, ಅಧಿಕೃತವಾಗಿ ರದ್ದಾಯ್ತು. ಮತ್ತೆ ಅದರ ಅವಶೇಷಗಳನ್ನು ತೆರವು ಮಾಡುವಂತದ್ದು ಒಂದು ಕೆಲಸನೇ ಅಲ್ಲ. ಹೆಚ್ಚಂದ್ರೆ 1 ತಿಂಗಳ ಒಳಗಡೆ ಅದನ್ನಿಂದ ರಿಮೂವ್ ಮಾಡ್ಬೇಕಿತ್ತು. ಈಗ ಹೆಚ್ಚು ಕಮ್ಮಿ 9 ತಿಂಗಳಾಯ್ತು. ಇನ್ನು 2-3 ತಿಂಗಳಾದ್ರೆ ಟೋಲ್ ಅಲ್ಲಿ ಹೋರಾಟ ಜಯ ಕಂಡು 1 ವರ್ಷಾಚರಣೆ ನಡೀತದೆ. ಆದ್ರೂ ಇನ್ನು ಕೂಡ ಅದನ್ನ ತೆರವು ಮಾಡಿಸ್ಲಿಲ್ಲ ಅನ್ನುವಂಥದ್ದು ಒಂದು. ಅದು ಈಗ ಎಷ್ಟು ಗಲೀಜಾಗಿದೆ ಅಂದ್ರೆ ಮಂಗಳೂರು ಉಡುಪಿ ಹೆದ್ದಾರಿ ಅನ್ನುವಂಥದ್ದು ಬಹಳ ಒಂದು ಪ್ರಾಮುಖ್ಯವುಳ್ಳಂತ ಹೆದ್ದಾರಿ. ಅದು ಸಾಮಾನ್ಯ ಅಲ್ಲ, ಯಾಕೆಂದ್ರೆ ಅದು ಕೇರಳದಿಂದ ಹಿಡಿದು ಕೊಚ್ಚಿಯಿಂದ ಹಿಡಿದು ಮುಂಬೈಗೆ ಸಂಪರ್ಕ ಮಾಡುವಂತ ಹೆದ್ದಾರಿ. ಅಷ್ಟು ರಾಜ್ಯಗಳ ವಾಹನಗಳು ಓಡಾಡುತ್ತೆ. ಅವ್ರು ಏನ್ ತಿಳ್ಕೊಳ್ತಾರೆ ಈ ಜಿಲ್ಲೆಯ ಬಗ್ಗೆ? ಇಂತಹ ಒಂದು ಬೀಳುವ ಅವಶೇಷಗಳನ್ನ ಇನ್ನು ಹೆದ್ದಾರಿಯಲ್ಲಿ ಉಳಿಸ್ಕೊಂಡಿರೋದು ಮತ್ತು ಆ ಭಾಗದಲ್ಲಿ ಆ ಇಂಟರ್ಲಾಕ್ಗಳು ಹೆದ್ದಾರಿಗೆ ಅಲ್ಲಿ ಟೋಲ್ ಬೂತ್ ನ ಸಮೀಪ ಹಾಕಿರುವಂತದ್ದು ಇಂಟರ್ಲಾಕ್, ಅಲ್ಲಿ ಕಾಂಕ್ರೀಟ್ ಅಥವಾ ಡಾಂಬರ್ ಹಾಕಿರುವಂತದ್ದಲ್ಲ. ಆ ಇಂಟರ್ಲಾಕ್ ಗಳು ಪೂರ್ತಿ ಕಿತ್ತು ಹೋಗಿದೆ, ದೊಡ್ಡ ದೊಡ್ಡ ಆಳವಾದ ಗುಂಡಿಗಳಾಗಿದೆ. ಅದನ್ನು ಒಂದು ಸರಿಪಡಿಸಲಿಕ್ಕೆ ಅವರು 1 ವರ್ಷದಿಂದ ಏನು ಪ್ರಯತ್ನ ಮಾಡ್ಲಿಲ್ಲ. ಈಗ ರಾತ್ರಿ ಹೊತ್ತು ಒಂದೊಂದ್ಸಲ ಕರೆಂಟ್ ಲೈಟ್ಗಳು ಉರಿಯೋದಿಲ್ಲ. ಇಂತಹ ಸಂದರ್ಭದಲ್ಲಿ ವಾಹನಗಳು ವೇಗವಾಗಿ ಓಡಾಡುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 4 ಪಥದ ಹೆದ್ದಾರಿಗಳಲ್ಲಿ ಬಂದು ರಾತ್ರಿ ಹೊತ್ತು ಎಲ್ಲಾದ್ರೂ ಟೋಲ್ ಗೇಟ್ ಬೂತ್ಗೆ ಗುದ್ದು ಬಿಟ್ರೆ ವಾಹನಗಳು ಎಷ್ಟು ದೊಡ್ಡ ಅನಾಹುತ ಆಗುತ್ತೆ. ಕನಿಷ್ಠ ಅಲ್ಲ, ಅಥವಾ ಟೋಲ್ ನಲ್ಲಿರುವಂತ ಮೇಲ್ಗಡೆಯಿಂದ ಚಾವಣಿಗಳು ಇನ್ನೊಂದು ಕುಸಿದು ಬಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ. ಇಂತ ಒಂದು ಇದಕ್ಕೇನು ಕಾನೂನು ನಿಯಮಗಳನ್ನು ಮಾಡ್ಬೇಕಾಗಿಲ್ಲ. ಒಂದು ಸಾಮಾನ್ಯ ಒಂದು ಆದೇಶ ತೆಗೀರಿ ಅಂತ ಯಾರಿಗಾದ್ರೂ ಒಬ್ಬರಿಗೆ ಅದನ್ನು ತೆಗೆಯುವಂತ ಒಬ್ಬ ಗುತ್ತಿಗೆದಾರರನ್ನ ನೇಮಿಸಿಬಿಟ್ರೆ ಮುಗಿಯಿತು. ಅದರಲ್ಲಿ ನಷ್ಟ ಕೂಡ ಇಲ್ಲ. ತೆಗೆದ್ರೆ ಅದರಲ್ಲಿ ಇರುವಂತ ಸ್ಕ್ರಾಪ್ಗಳಾದ್ರೆ ಇದರಿಂದ ಅವರಿಗೆ ಯಾವ ರೀತಿಯ ನಷ್ಟ ಕೂಡ ಯಾವ ರೀತಿಯ ವೆಚ್ಚ ಕೂಡ ಆಗೋದಿಲ್ಲ. ಇಲ್ಲಿಯ ಊರಿನಲ್ಲೇ ಯಾರಿಗಾದ್ರೂ ಕೂಡ ಅದನ್ನ ಅನಧಿಕೃತವಾಗಿ ಒಂದು ಒಪ್ಪಂದ ಮಾಡಿಕೊಂಡು ಅದನ್ನ ರಿಮೂವ್ ಮಾಡೋದನ್ನು ಕೂಡ ಕೊಡ್ಬೋದು. ಆ ರೀತಿ ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗ ನಾವಂತ ಈಗ ಅದನ್ನ ಮೊನ್ನೆ ಕೂಡ ಅಲ್ಲಿ ಸ್ಥಳಕ್ಕೆ ರಾತ್ರಿ ಹೋಗಿದ್ವಿ, ಎಲ್ಲ ನೋಡಿದೀವಿ. ಈಗಾಗ್ಲೇ ಎಚ್ಚರಿಕೆ ಕೊಟ್ಟಿದೀವಿ. ನಾವಿನ್ನೊಂದು ಈ ಸ್ವಲ್ಪ ಮಳೆ ಕಡಿಮೆ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ನಾವು ಮತ್ತೆ ಅಲ್ಲಿ ಆ ಟೋಲ್ ಬೂತ್ ಅನ್ನ ತೆರವುಗೊಳಿಸಿ ಅಂತ ಹೇಳಿ ಅಲ್ಲಿ ರಸ್ತೆ ರಿಪೇರಿ ಮಾಡಿ ಅಂತ ಹೇಳಿ ಧರಣಿ ಕೂರಬೇಕು ಅಂತ ತೀರ್ಮಾನ ಮಾಡಿದೀವಿ. ಆದ್ರೆ ನಮಗೆ ಖೇದ ಆಗ್ತದೆ. ಒಂದು ಇಷ್ಟು ದೊಡ್ಡ ಟೋಲ್ ಬಂದ್ ಮಾಡ್ತಿದೀವಿ ಹೋರಾಟ ಮಾಡಿ, ಇನ್ನು ಅವಶೇಷ ತೆಗಿಸ್ಲಿಕ್ಕೆ ಮತ್ತೆ ಹೋರಾಟ ಮಾಡ್ಬೇಕಲ್ಲ ಅನ್ನುವಂಥದ್ದು ನಮ್ಗೆ ಅತ್ಯಂತ ಖೇದದ ವಿಚಾರ, ನಾಚಿಕೆಗೇಡಿನ ಸಂಗತಿ. ಕಾಟಿಮಳ್ಳ ಅವರೇ, ಇತ್ತೀಚೆಗೆ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳನ್ನ, ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಲ್ಲಿ ಈ ಟೋಲ್ ಬೂತ್ಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಸಂಸದರ ಮಾತಿಗೆ ಅಧಿಕಾರಿಗಳೇ ಕ್ಯಾರ್ ಅಂತ ಇಲ್ವಾ ಹೇಗೆ ಅಂತ ಜಿಲ್ಲಾಧಿಕಾರಿಗಳು? ಸಂಸದರು ಹೇಳಿದ್ದು ಯಾವ್ದಾಗಿದೆ ಸರ್? ಯಾವ್ದಾಗಿದೆ ಅಂತ ಹೇಳಿ. ಟೋಲ್ ಗೇಟ್ ನಲ್ಲಿ ಆ ಟೋಲ್ ಮುಚ್ಚುವ ವಿಚಾರದಲ್ಲೇ 6 ವರ್ಷದಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಟೋಲ್ ಸಂಗ್ರಹ ನಿಲ್ಲಿಸುವಂತದ್ದು ಯಾವ್ದಾದ್ರು ಒಂದು ಆಗಿತ್ತಾ? ಅದೇ ರೀತಿಯಲ್ಲಿ ಶಾಸಕರುಗಳು ಕೂಡ ಆಗಿರ್ಬೋದು, ಸಂಸದರುಗಳಾಗಿರ್ಬೋದು, MRPL ಉದ್ಯೋಗದ ಪ್ರಶ್ನೆಯಲ್ಲಿ ಹೇಳಿದ್ರು ಇನ್ನ ಲೋಕಲ್ ನವರಿಗೆ ರಿಸರ್ವೇಶನ್ ಇದ್ದೇ ನೇಮಕಾತಿ ಆಗತ್ತೆ ಅಂತ. ಆಯ್ತಾ? ಆಗಿಲ್ಲ. ಅಲ್ಲಿ ಅದೇ ರೀತಿಯಲ್ಲಿ ಹಲವಾರು ವಿಚಾರಗಳು ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಸ್ಪಿಟಲ್ ನ ಪ್ರಶ್ನೆಗಳಿರ್ಬೋದು, ಅಭಿವೃದ್ಧಿಯ ಪ್ರಶ್ನೆಗಳಿರ್ಬೋದು, ಯಾವುದು ಕೂಡ ಆಗಿಲ್ಲ. ಇಷ್ಟು ಸಣ್ಣ ಕೆಲಸ ಹೆದ್ದಾರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಹೆದ್ದಾರಿ ಪ್ರಾಧಿಕಾರ ಅತ್ಯಂತ ಸಣ್ಣ ಕೆಲಸ. ಟೋಲ್ ಬೂತ್ ಬಂದ್ ಮಾಡಿಸ್ಲಿಕ್ಕೆ ಇವರಿಂದ ಆಗ್ಲಿಲ್ಲ, ನಾವು ಜನ ಮಾಡಿಸ್ಬೇಕಾಯ್ತು. ಈಗ ಅದನ್ನು ತೆರವುಗೊಳಿಸುವಂತ ಅತ್ಯಂತ ಒಂದು ಚಿಕ್ಕ ಕೆಲಸ. ಅದನ್ನು ಕೂಡ ಇವರಿಗೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ದಿಶಾ ಮೀಟಿಂಗ್ ಅಲ್ಲಿ ಕೂಡ ಮಾತಾಡಿ ಕೂಡ ಇವರ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ನಾವೇ ಈಗ ಆಲೋಚನೆ ಮಾಡ್ಬೇಕು ಎಂತ ಜನಪ್ರತಿನಿಧಿಗಳನ್ನ ಆರಿಸ್ತಾ ಇದ್ದೀವಿ ಅಂತ. ನಮ್ಗಂತ ಈಗ ಇಲ್ಲಿಯ ಸಂಸದರು ಶಾಸಕರುಗಳನ್ನ ಪ್ರಶ್ನಿಸೋದು ಅಂದ್ರೆ ಒಂಥರ ಬೇಸರ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವರಿಗೂ ಕೂಡ ಈ ಜನಪ್ರತಿನಿಧಿಗಳಿಗೂ ಕೂಡ ಏನೋ ಅನಿಸಲ್ಲ, ಇದು ನಾವೆಲ್ಲ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಜನ ಚೀತು ಅಂತ ಉಗಿತಾ ಇದ್ದಾರೆ ಅಂತ ಕೂಡ ಅನಿಸಲ್ವಲ್ಲ. ಅದರಿಂದಾಗಿ ನನ್ಗನಿಸ್ತದೆ ಇಲ್ಲಿಯ MP ಸೇರಿದಂತೆ ಇಲ್ಲಿಯ ಜನಪ್ರತಿನಿಧಿಗಳನ್ನ ಈ ಅಧಿಕಾರಿಗಳು, ಅದರಲ್ಲಿ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಇವರನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅಂದ್ರೆ ಇವರು ಫಾಲೋ ಅಪ್ ಮಾಡಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಹೇಳಿರ್ತಾರೆ, ನಾಳೆ ಕೇಳಲ್ಲ ಅಂತ ಗೊತ್ತಿರ್ತದೆ. ಅದರಿಂದಾಗಿ ಬಹುಶಃ ಇಂಥದ್ದು ಆಗ್ತಾ ಇದೆ. ಅದರಿಂದಾಗಿ ಜಿಲ್ಲಾ MP ಅವರ ಮಾತಿಗೆ ಬೆಲೆ ಕೊಡ್ತಾರಾ ಇಲ್ವೋ? ನಾವಂತೂ ನಮ್ಮ ಮಾತಿಗೆ, ಜನರ ಮಾತಿಗೆ, ಅವರು ಜನರ ಬೇಡಿಕೆಯನ್ನ ಈಡೇರಿಸಿ ಸಮಸ್ಯೆ ಇತ್ಯರ್ಥ ಆಗದಿದ್ರೆ ನಮ್ಗೆ ಗೊತ್ತಿದೆ ಯಾವ ರೀತಿ ಮಾಡಿಸ್ಬೇಕು ಅಂತ. ಆ ರೀತಿ ನಾವು ಮಾಡ್ತೀವಿ ಅಂತ ಹೋರಾಟವನ್ನು ಕೂಡ ಸಂಘಟಿಸ್ತೀವಿ. ಎಸ್, ಧನ್ಯವಾದಗಳು ಮುನೀರ್ ಕಾಟಿಪಾಳ್ ಅವರಿಗೆ. ಇದು ಮುನೀರ್ ಕಾಟಿಪಾಳ್ ಅವರ ಮಾತುಗಳು. ಹಲವು ಸಮಯಗಳಿಂದ ಟೋಲ್ ಬೂತ್ ಇಲ್ಲಿನ ಟೋಲ್ ಗೇಟ್ ಏನು ರದ್ದಾಗಿದ್ರು ಕೂಡ ಇಲ್ಲಿನ ಅವಶೇಷಗಳು ಇನ್ನೂ ಕೂಡ ಅಪಾಯಕಾರಿಯಾಗಿ ಪರಿಣಮಿಸಿದ್ದು, ಇದನ್ನು ಆದಷ್ಟು ಬೇಗನೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತೆರವುಗೊಳಿಸಬೇಕಾಗಿದೆ.